ಕಾಂಜಂಗಾಡ್ ಒಂದು ಕಾಲದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಕಾಸರಗೋಡು ತಾಲೂಕಿನ ಪಟ್ಟಣಗಳಲ್ಲೊಂದು. ಕರ್ನಾಟಕ ಏಕೀಕರಣವಾದಾಗ ಮದ್ರಾಸ್ ಪ್ರಾಂತ್ಯದಲ್ಲಿದ್ದ ದಕ್ಷಿಣ ಕನ್ನಡವನ್ನು ತುಂಡರಿಸಿ ಕಾಸರಗೋಡು ತಾಲೂಕನ್ನು ಕೇರಳಕ್ಕೆ ಸೇರಿಸಲಾಯಿತು. ಹಾಗೆ ಆ ಬಳಿಕ ಅದನ್ನು ಜಿಲ್ಲೆಯನ್ನಾಗಿ ಘೋಷಿಸಲಾಯಿತು. ಆ ತನಕ ತುಳು ಕನ್ನಡ ಮಾತಾಡ್ತಿದ್ದ ಜನರು ಮಲಯಾಳಿಗಳಾಗಿ ಬದಲಾದರೆ ಕನ್ನಡ ಬೋರ್ಡ್ಗಳ ಜಾಗವನ್ನು ಮಲಯಾಳಂ ಅಕ್ಷರಗಳು ಆಕ್ರಮಿಸಿದವು. ವರ್ಷದಿಂದ ವರ್ಷಕ್ಕೆ ಕನ್ನಡ ಕ್ಷೀಣಿಸುತ್ತಲೇ ಇದೆ. ಸಂಪೂರ್ಣವಾಗಿ ಮಲಯಾಳಂ ನೆಲವಾಗಿ ಬದಲಾಗಲು ಒಂದಿಷ್ಟು ವರ್ಷಗಳಷ್ಟೇ ಬಾಕಿ. ಇನ್ನು ಕನ್ನಡವೇ ಬಡವಾಗಿರುವ ಈ ಊರಿನಲ್ಲಿ ಕನ್ನಡ ಚಿತ್ರಗಳ ಪರಿಸ್ಥಿತಿ ಹೇಗಿರಬೇಡ. ಇಂದಿನ ಎಪಿಸೋಡ್ನಲ್ಲಿ ಕಾಂಜಂಗಾಡಿನ ಕೈಲಾಸ್ ಚಿತ್ರಮಂದಿರದ ಬಗ್ಗೆ ಮಾತಾಡೋಣ. 2000 ಆಸುಪಾಸಿನಲ್ಲಿ ಒಂದಿಷ್ಟು ಕನ್ನಡ ಚಿತ್ರಗಳು ಇಲ್ಲಿ ತೆರೆ ಕಾಣ್ತಿತ್ತು. ಆ ದಿನಗಳಲ್ಲಿ ಕಾಸರಗೋಡು ಜಿಲ್ಲೆಯ ಚಿತ್ರಮಂದಿರಗಳಲ್ಲಿ ಕನ್ನಡ ಚಿತ್ರಗಳು ಪ್ರದರ್ಶನ ಕಂಡ್ರೆ ಅದು ಉದಯವಾಣಿ ಪತ್ರಿಕೆಯಲ್ಲಿ ಪ್ರಕಟವಾಗ್ತಿತ್ತು. ಕೆಲವೊಮ್ಮೆ ಮಲಯಾಳಂ ಚಿತ್ರಗಳ ಬಗ್ಗೆಯೂ ಜಾಹೀರಾತು ಇರ್ತಿತ್ತು. ಆ ಕಾಲದಲ್ಲಿ ಈ ಚಿತ್ರಮಂದಿರದ ಹೆಸರು ನೋಡಿದ ನೆನಪು. ಹೀಗೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಚಿತ್ರಮಂದಿರಗಳ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಿರುವಾಗ ಶಾಕೊಂದು ಕಾದಿತ್ತು. ಅದೇ ಕಾಂಜಂಗಾಡಿನ ಕೈಲಾಸ್ ಚಿತ್ರಮಂದಿರ ಇನ್ನಿಲ್ಲ ಅನ್ನೋ ಶಾಕಿಂಗ್ ಸತ್ಯವೊಂದು ಹೊರಬಿದ್ದಿತ್ತು. ಅಷ್ಟಕ್ಕೂ ಈ ಚಿತ್ರಮಂದಿರದ ಇತಿಹಾಸ ಏನು ನೋಡ್ಕೊಂಡು ಬರೋಣ. ಅದು 1940 ಆಸುಪಾಸು. ಕಾಂಜಂಗಾಡಿನಲ್ಲಿ ಅವಾಗ ಶೋಭಾ ಅನ್ನೋ ಟೂರಿಂಗ್ ಟಾಕೀಸ್ ಇತ್ತು. ಇದರಿಂದ ಪ್ರಭಾವಿತರಾದ ನಂಬಿಯರವರು ಸಿನಿಮಾ ಪ್ರೇಮಿಗಳಿಗೆ ಶಾಶ್ವತವಾಗಿ ಚಿತ್ರಮಂದಿರವನ್ನು ಲೋಕಾರ್ಪಣೆ ಮಾಡಬೇಕು ಎಂದು ಯೋಜನೆಯನ್ನು ರೂಪಿಸಿದ್ರು. ಇವರ ಸ್ನೇಹಿತರಾದ CK ನಾಯರ್, ಸರ್ವೋತ್ತಮ ಶೆಣೈ ಸೇರಿದಂತೆ 10 ಮಂದಿಯ ತಂಡವನ್ನು ರಚಿಸಿದ್ರು. ಆರಂಭದಲ್ಲಿ ಪ್ರಸ್ತುತ ಕೊಟ್ಟೆಚೇರಿ ಮೀನು ಮಾರುಕಟ್ಟೆಯ ಬಳಿ ಇರುವ ಓಲಾ ಶೆಡ್ನಲ್ಲಿ ದುರ್ಗಾ ಟಾಕೀಸ್ ಅನ್ನು 1946ರಲ್ಲಿ ಸ್ಥಾಪಿಸಲಾಯಿತು. ಅದು ಆಗಸ್ಟ್ 26, 1951. ಶ್ರೀ ದುರ್ಗಾ ಟಾಕೀಸ್ ಲಿಮಿಟೆಡ್ ಕಾಂಜಂಗಾಡ್ ಅನ್ನೋ ಸಂಸ್ಥೆಯ ಮೂಲಕ 10 ಮಂದಿ ಸಿನಿಮಾ ಪ್ರೇಮಿಗಳು ಸೇರಿಕೊಂಡು ಕಾಂಜಂಗಾಡಿನಲ್ಲಿ ನಿರ್ಮಿಸಿದ ಚಿತ್ರಮಂದಿರವೇ ಕೈಲಾಸ್. ಇದನ್ನು ಅಂದಿನ ಮದ್ರಾಸ್ ಪ್ರಾಂತ್ಯದ ಮೇಯರ್ ಆಗಿದ್ದ ರಾಮನಾಥನ್ ಚೆಟ್ಟಿಯರವರು ಉದ್ಘಾಟಿಸಿದ್ರು. ಆ ಕಾಲದಲ್ಲೇ ಮುಂದಾಲೋಚನೆಯನ್ನು ಇಟ್ಟುಕೊಂಡು ಬಾಲ್ಕನಿಯ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ಅತ್ಯಾಧುನಿಕ ಸೌಲಭ್ಯದೊಂದಿಗೆ ಚಿತ್ರಮಂದಿರ ಲೋಕಾರ್ಪಣೆಗೊಂಡಿತ್ತು. ಮಲಯಾಳಂನ ಮೊಟ್ಟ ಮೊದಲ ಸೌಂಡ್ ಸಿನಿಮಾ ಬಾಲನ್ ತೆರೆ ಕಂಡಿದ್ದು ಇದೇ ಚಿತ್ರಮಂದಿರದಲ್ಲಿ ಅನ್ನೋದೇ ಕೈಲಾಸ್ನ ಹೆಗ್ಗಳಿಕೆ. ಅದೇ ರೀತಿ ಮಲಯಾಳಂನ ಜೊತೆಗೆ ಅದೆಷ್ಟೋ ಹಿಂದಿ, ತಮಿಳು ಚಿತ್ರಗಳು ಇಲ್ಲಿ ತೆರೆ ಕಂಡಿದೆ. ಒಂದಿಷ್ಟು ಕನ್ನಡ ಚಿತ್ರಗಳು ಪ್ರದರ್ಶನಗೊಂಡಿದೆ. ಒಟ್ಟಿನಲ್ಲಿ ಬಹುಭಾಷಾ ಚಿತ್ರಗಳ ಪ್ರದರ್ಶನಕ್ಕೆ ಹೆಸರುವಾಸಿಯಾಗಿತ್ತು ಕಾಂಜಂಗಾಡಿನ ಕೈಲಾಸ್ ಚಿತ್ರಮಂದಿರ. ಇನ್ನು ಉತ್ತರ ಕೇರಳದ ಹಳೆಯ ಚಿತ್ರಮಂದಿರಗಳಲ್ಲಿ ಒಂದಾದ ಕೈಲಾಸ್ ಚಿತ್ರಮಂದಿರವನ್ನು ದಕ್ಷಿಣ ಭಾರತ ಫಿಲಂ ಚೇಂಬರ್ ಆಫ್ ಕಾಮರ್ಸ್ ಗೌರವಿಸಿದೆ. ಫಿಲಂ ಚೇಂಬರ್ನ 100ನೇ ವರ್ಷದ ವಾರ್ಷಿಕೋತ್ಸವದಲ್ಲಿ ಕೇರಳದ 14 ಉತ್ತಮ ಚಿತ್ರಮಂದಿರಗಳ ಪೈಕಿ ಕೈಲಾಸ್ ಕೂಡ ಒಂದು ಅನ್ನೋ ಗೌರವಕ್ಕೆ ಪಾತ್ರವಾಗಿದೆ. ಇಷ್ಟೆಲ್ಲ ಇತಿಹಾಸವನ್ನು ಹೊಂದಿರುವ ಕೈಲಾಸ್ ಆಗಸ್ಟ್ 7, 2014 ಗುರುವಾರ ತನ್ನ ಪ್ರದರ್ಶನಕ್ಕೆ ಪೂರ್ಣವಿರಾಮ ಹಾಕಿದೆ. ಓರು ಇಂಡಿಯನ್ ಪ್ರಣಯ ಕಥಾ ಅನ್ನೋ ಮಲಯಾಳಂ ಚಿತ್ರದ ಕೊನೆಯ ಪ್ರದರ್ಶನದ ಬಳಿಕ ಚಿತ್ರಮಂದಿರಕ್ಕೆ ಬೀಗ ಬಿದ್ದಿದೆ. ಪ್ರಸ್ತುತ ಫ್ಯಾಮಿಲಿ ಆಡಿಯನ್ಸ್ ತುಂಬಾನೇ ಕಡಿಮೆ. 15ರಿಂದ 30 ವಯಸ್ಸಿನ ಪ್ರೇಕ್ಷಕರಷ್ಟೇ ಚಿತ್ರಮಂದಿರಕ್ಕೆ ಬರ್ತಾರೆ. ಹೀಗಾಗಿ ಚಿತ್ರಮಂದಿರ ತುಂಬಾನೇ ನಷ್ಟದಲ್ಲಿ ನಡೀತಾ ಇದೆ. ಇದರಿಂದ ಚಿತ್ರಮಂದಿರವನ್ನು ಮುಚ್ಚಲಾಗ್ತಿದೆ. ಹೀಗಂತ ಕೊನೆಯ ಪ್ರದರ್ಶನದ ವೇಳೆ ಬೇಸರದ ಮಾತುಗಳನ್ನು ಆಡಿದ್ರು ಚಿತ್ರಮಂದಿರದ ಮಾಲೀಕರು. ಪ್ರಸ್ತುತ ಈ ಜಾಗವನ್ನು ಕರ್ನಾಟಕದ ಉದ್ಯಮಿಗಳು ಕೊಂಡುಕೊಂಡಿದ್ದು, ಈ ಜಾಗದಲ್ಲಿ ಪ್ರಸ್ತುತ ಏನಿದೆ, ಅದು ಏನಾಗಿದೆ ಅಂದರೆ ಉತ್ತರ ನಮ್ಮಲ್ಲಿಲ್ಲ. ಒಟ್ಟಿನಲ್ಲಿ ಚಿತ್ರಮಂದಿರವಂತೂ ಕಾರ್ಯನಿರ್ವಹಿಸ್ತಿಲ್ಲ. ಕೈಲಾಸ್ ಚಿತ್ರಮಂದಿರ ಇತಿಹಾಸದ ಪುಟಗಳನ್ನು ಸೇರ್ಕೊಂಡಿರೋದಂತೂ ಸತ್ಯ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ.
ನೀವು ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ತಕ್ಷಣವೇ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಪ್ರತಿ ಅಪ್ಡೇಟ್ಸ್ಗಳನ್ನು ಶೀಘ್ರದಲ್ಲೇ ತಿಳಿಯಲು ಪಕ್ಕದಲ್ಲಿರೋ ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.